ಮೈಸೂರಿನ ಸಾಹಿತ್ಯ ಸುದ್ದಿ ಪ್ರಕಾಶನ ಪ್ರಕಟಿಸಿದ ಪ್ರೊಫೆಸರ್ ಎಎಂ ನರಹರಿ ಅವರು ಬರೆದ ಶಿಕ್ಷಣ ಮನ್ವಂತರ ರಾಷ್ಟ್ರೀಯ ಶಿಕ್ಷಣ 2020 ಕೃತಿ ಕುರಿತು ಮಂಗಳೂರಿನ ಆಮುಕ್ತ ಕಚೇರಿಯಲ್ಲಿ ಶಿಕ್ಷಣ ಸಂವಾದ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞರು, ಪತ್ರಕರ್ತರು, ಸಾಮಾಜಿಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಈಗಾಗಲೇ ಪರ ವಿರೋಧದ ಚರ್ಚೆಯಾಗ್ತಾ ಇದೆ. ಇದೇ ವೇಳೆ ಪ್ರೊಫೆಸರ್ ಎಎಂ ನರಹರಿ ಬರೆದ ಶಿಕ್ಷಣ ಮನ್ವಂತರ ರಾಷ್ಟ್ರೀಯ ಶಿಕ್ಷಣ 2020 ಕೃತಿ ಕುರಿತು ಸಂವಾದ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕರಾವಳಿ ಭಾಗದ ಪ್ರಾಥಮಿಕ, ಪ್ರೌಢಶಾಲಾ, ಪದವಿ ಪೂರ್ವ, ಪದವಿ ಕಾಲೇಜು ಹಾಗೂ ಸ್ನಾತಕೋತ್ತರ ಪದವಿ ತನಕದ ಸುಮಾರು 30 ಮಂದಿ ಶಿಕ್ಷಕರು, ಉಪನ್ಯಾಸಕರು, ಪ್ರಾಧ್ಯಾಪಕರು, ಪ್ರಾಂಶುಪಾಲರು ಹಾಗೂ ಸಾಮಾಜಿಕ ಕಾರ್ಯಕರ್ತರು, ಪತ್ರಕರ್ತರು ಭಾಗವಹಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ವಿಸ್ತೃತವಾದ ಚರ್ಚೆ ನಡೆಸಿದರು. ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡುವ ಬಗ್ಗೆ ಚರ್ಚೆಯಾಗಬೇಕು. ಆದರೆ ಮಗುವಿಗೆ 3 ವರ್ಷದಿಂದಲೇ ಶಾಲಾ ಶಿಕ್ಷಣ ನೀಡುವುದು ಸರಿಯಲ್ಲ ಎಂದು ಶಿಕ್ಷಕ ಅರವಿಂದ ಚೊಕ್ಕಾಡಿ ಹೇಳಿದರು. ಮಾತೃಭಾಷೆಗೆ ಒತ್ತು ಕೊಟ್ಟದ್ದು ಬಹುಶಃ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗದ ವರದಿಯು ಕೂಡ ಮಾತೃಭಾಷೆಗೆ ಒತ್ತು ಕೊಟ್ಟಿದೆ. ಕೊಠಾರಿ ಆಯೋಗದ ವರದಿಯು ಕೂಡ ಮಾತೃಭಾಷೆಗೆ ಒತ್ತು ಕೊಟ್ಟಿದೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 1986 ಕೂಡ ಮಾತೃಭಾಷೆಗೆ ಒತ್ತು ಕೊಟ್ಟಿದೆ. ಸರ್ವ ಶಿಕ್ಷಣ ಅಭಿಯಾನವೂ ಮಾತೃಭಾಷೆಗೆ ಒತ್ತು ಕೊಟ್ಟಿದೆ. ಇದು 2020 ಶಿಕ್ಷಣ ನೀತಿಯು ಮಾತೃಭಾಷೆಗೆ ಒತ್ತು ಕೊಟ್ಟಿದೆ. ಬಟ್ ಏನು ಕಡ್ಡಾಯವಾಗಿ ಮಾತೃಭಾಷೆಯಲ್ಲಿ ಕಲಿಬೇಕು ಅಂತ ಹೇಳಿಲ್ಲ. ಅದು ಈ ಹಿಂದಿನ ನೀತಿಗಳು ಹೇಳಿಲ್ಲ. ಆದ್ದರಿಂದ ಈ ಹಿಂದಿನ ನೀತಿಗಳು ಒತ್ತು ಕೊಟ್ಟಾಗ ಎಷ್ಟು ಪರಿಣಾಮ ಆಗಿದೆಯೋ ಇದು ಕೂಡ ಅಷ್ಟೇ ಪರಿಣಾಮವಾಗುವುದಕ್ಕೆ ಸಾಧ್ಯ. ಈ ನೆಲೆಯಲ್ಲಿ ಏನಾದರೂ ಬದಲಿ ಚಿಂತನೆಗಳ ಅವಶ್ಯಕತೆಗಳಿವೆಯೇ ಅನ್ನುವಂಥದ್ದು, ಇದರ ಕುರಿತಾದ ಚರ್ಚೆಗಳು ಅವಶ್ಯಕತೆ ಇದೆ ಅಂತೇಳಿ. ಮುಂದೆ ಇನ್ನೂ ಆ ಶಿಕ್ಷಣ ನೀತಿಯನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ಇನ್ನೂ ಆರ್ಡರ್ಗಳು ಬರಲಿಕ್ಕಿವೆ. ಇದು ನೀತಿಯಾಗಿ ಒಂದು ವಿಶಾಲ ವ್ಯಾಪ್ತಿಯಲ್ಲಿ ತೋರಿಸಿದೆ ಅಷ್ಟೇ. ಅದನ್ನು ಬರುವಾಗ ನಮ್ಮನ್ನು ನಾವು ಹೇಗೆ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋ ನೆಲೆಯಲ್ಲಿ ಚರ್ಚೆಗಳು ನಡೀಬೇಕಾದಂಥ ಅವಶ್ಯಕತೆ ಇದೆ. ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ ಚೆನ್ನಪ್ಪಗೌಡ ಅವರು ಮಾತನಾಡಿ, ನೀತಿಯ ಅನುಷ್ಠಾನಕ್ಕೆ ಪೂರ್ಣ ಪ್ರಮಾಣದ ಬೋಧಕ ವರ್ಗ ಮೂಲ ಸೌಕರ್ಯ ನೀಡಬೇಕು. ಸಮಸ್ಯೆಗಳ ಪರಿಹಾರದಿಂದ ಮಾತ್ರ ನೀತಿಗಳು ಯಶಸ್ವಿಯಾಗಲು ಸಾಧ್ಯ ಅಂತ ಹೇಳಿದ್ರು. ಈ ಶಿಕ್ಷಣದಲ್ಲಿ ಸ್ಟ್ರಕ್ಚರಲ್ ಇದು ಗಮನಿಸಬೇಕು. ಒಂದು ಸ್ಟ್ರಕ್ಚರಲ್ ಬದಲಾವಣೆ ಇದರಲ್ಲಿ, ರಚನೆಯಲ್ಲೇ ಬದಲಾವಣೆಗಳನ್ನು ತರುವಂಥದ್ದು ಒಂದು. ಇನ್ನು ವಿಧಾನದಲ್ಲಿ, ಶಿಕ್ಷಣದ ಕಲಿಕೆ ಬೋಧನೆ ಈ ವಿಧಾನದಲ್ಲಿ ಕೆಲವು ಮಹತ್ವದ ಬದಲು ತಂದಿದ್ದಾರೆ. ಇನ್ನೊಂದು ಇಡೀ ಶಿಕ್ಷಣ ವ್ಯವಸ್ಥೆ ಏನನ್ನು ಸಾಧಿಸಬೇಕು ಅಂತ ಉದ್ದೇಶದಲ್ಲಿ ಇದು ಒಂದು ಶಿಕ್ಷಣವನ್ನು ಸಮಗ್ರವಾಗಿ ನೋಡುವ ಕ್ರಮ, ಇದು ಉನ್ನತ ಶಿಕ್ಷಣ ನೀತಿಯಲ್ಲಿದೆ ಅಂತ ನಾನು ಭಾವಿಸಿದ್ದೇನೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಸಮಚಿತ್ತದ ಅಭಿಪ್ರಾಯ ಸಂಗ್ರಹ ಹಾಗೂ ಚರ್ಚೆ ನಡೆಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿತ್ತು. ಈ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು. ಇಲ್ಲಿ ಸಂಗ್ರಹವಾದ ಅಭಿಪ್ರಾಯಗಳನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ ಇಲಾಖೆಗೆ ಕಳುಹಿಸಲಾಗುವುದೆಂದು ಸಂವಾದಗೋಷ್ಠಿಯ ನಿರ್ವಹಣೆ ಮಾಡಿದ ಪ್ರೊಫೆಸರ್ ಎಂ ನರಹರಿ ಹೇಳಿದರು. ನಡೆದಿರ್ತಕ್ಕಂಥ ಈ ಚರ್ಚೆಗಳನ್ನು ಗಮನಿಸಿದಾಗ ನನಗನ್ಸಿತ್ತು ಇದು ಇಟ್ ಹ್ಯಾಸ್ ಥ್ರೋನ್ ಮೋರ್ ಲೈಟ್ ದ್ಯಾನ್ ಹೀಟ್ ಅಂತ. ತುಂಬ ಸಂಘರ್ಷಮಯವಾದಂಥ ಒಂದು ವಾತಾವರಣ ಉಂಟಾಗಿದೆ. ಸೌಹಾರ್ದಯುತವಾಗಿ ಅನೇಕ ವಿಷಯಗಳ ಚರ್ಚೆ ಮಾಡಲಿಕ್ಕೆ ಅವಕಾಶ. ರಾಜ್ಯ ಸರ್ಕಾರದ ಈ ಆಡಳಿತ ಸಲಹೆಗಾರ ಬೋಳೂರು ಸುದರ್ಶನ ಪ್ರೋ ಮಾತನಾಡಿ, ಭಾರತೀಯ ಜ್ಞಾನ ಪರಂಪರೆಯ ಪ್ರಸಾರದ ಜೊತೆಗೆ ಹೊಸ ಆಗುಹೋಗುಗಳಿಗೆ ಸ್ಪಂದಿಸುವ ನೂತನ ಶಿಕ್ಷಣ ನೀತಿಯನ್ನ ರೂಪಿಸಲಾಗಿದ್ದು, ಈ ನೀತಿಯ ಬಗ್ಗೆ ಎಲ್ಲೆಡೆ ಚರ್ಚೆ, ಸಂವಾದಗಳು ನಡೆಯಬೇಕು ಎಂದು ಹೇಳಿದರು. ನಾನು ಕೂಡ ಒಬ್ಬ ಸಮಾಜದ ಒಬ್ಬ ಆಕ್ಟಿವಿಸ್ಟ್ ಆಗಿ ಬೇರೆ ಬೇರೆ ವಿಷಯಗಳಲ್ಲಿ ಒಬ್ಬ ಅಭಿಯಾನಿಯಾಗಿ ಇರೋದರಿಂದ ಈ ಸಮುದಾಯದ ವಿಚಾರ ಏನಿದೆ, ಯಾಕೆಂದರೆ ನಾನು ಯಾವಾಗಲೂ ಸಮಿತಿಯಲ್ಲ ಸಮುದಾಯ ಅನ್ನುವ ಒಂದು ತತ್ವವನ್ನೇ ಅನುಸರಿಸಿದವನು. ಈಗ ನಮ್ಮ ಕನ್ನಡ ತಂತ್ರಜ್ಞಾನದ ವಿಷಯದಲ್ಲೂ ಕೂಡ ಸಮುದಾಯದಲ್ಲಿ ಯಾರು ತಜ್ಞರಿದ್ದಾರೆ ಅವ್ರ ಹತ್ರನೇ ನಾನು ಅವ್ರ ಹತ್ರನೇ DPR ತೆಗೆಸ್ಕೊಂಡು ಅವರಿಗೆ ವರ್ಕ್ ಆರ್ಡರ್ ಕೊಡೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಾಯಿದ್ದೆ. ಆ ರೀತಿಯಲ್ಲಿ ನನಗೆ ಸಮುದಾಯದಿಂದ ಯಾವತ್ತೂ ಅಭಿಪ್ರಾಯಗಳು ಬರಬೇಕು, ಅದನ್ನು ಸರ್ಕಾರ ಕೇಳಬೇಕು ಅನ್ನೋದೇ ಆಗಿದೆ. ನಾನು ಕೂಡ ನಾಗರಿಕರ ಭಾಗವಾಗಿ ಸರ್ಕಾರದಲ್ಲಿ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ ದೃಷ್ಟಿಯಲ್ಲಿ ನನ್ನ ಹೊಣೆಗಾರಿಕೆ ಇದೆ. ಚಿಂತಕ ಡಾಕ್ಟರ್ ರಾಜರಾಮ್ ತೋಳ್ಪಾಡಿ, ಆಮುಕ್ತ ಕಾರ್ಯದರ್ಶಿ ಡಾಕ್ಟರ್ ಬಿಕೆ ವಿಶಾಲ, ಪ್ರಾಧ್ಯಾಪಕರಾದ ಡಾಕ್ಟರ್ ಉಮಪ್ಪ ಪೂಜಾರಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಕಾಲೇಜಿನ ನಿಕಟಪೂರ್ವ ಪ್ರಾಂಶುಪಾಲರಾದ ಡಾಕ್ಟರ್ ಉದಯಕುಮಾರ್ ಇರ್ವತ್ತೂರು, ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಮಾಧವ, ರೋಶಿನಿ ನಿಲಯದ ವಿಶ್ರಾಂತಿ ಕುಲ ಸಚಿವ ಪ್ರೊಫೆಸರ್ ಲಕ್ಷ್ಮೀನಾರಾಯಣ್ ಭಟ್, ಸುಳ್ಯದ ಸ್ನೇಹ ಶಿಕ್ಷಣ ಸಂಸ್ಥೆಯ ಪ್ರೊಫೆಸರ್ ಚಂದ್ರಶೇಖರ್ ದಾಂಬ್ಲೆ, ಮುಖ್ಯೋಪಾಧ್ಯಾಯರಾದ ರಾಮಕೃಷ್ಣ ಭಟ್, ಪ್ರಾಧ್ಯಾಪಕ ಪ್ರೊಫೆಸರ್ ಸೋಮಶೇಖರಪ್ಪ, ಧರ್ಮಸ್ಥಳ ಸಿರಿ ಸಂಸ್ಥೆಯ ಮಾಜಿ ನಿರ್ದೇಶಕಿ ಮನೋರಮ್ಮ ಭಟ್, ಪ್ರಾಂಶುಪಾಲರಾದ ಪ್ರೊಫೆಸರ್ ಗಣಪತಿ ಭಟ್ ಕುಳವರ್ಮ,
ಸಹ ಶಿಕ್ಷಕರಾದ ರಾಜೇಶ್ ಎನ್, ಯೋಗೀಶ್, ತಿಮ್ಮಪ್ಪ ಕೊಡ್ಲಾಡಿ, ಪ್ರಾಂಶುಪಾಲರಾದ ಪ್ರವೀಣ್ ಪೂಜಾರಿ, ಎಸ್ಡಿಎಂ ಸಂಸ್ಥೆಗಳ ಕಾರ್ಯದರ್ಶಿ ಪ್ರೊಫೆಸರ್ ಯಶೋವ್ ವರ್ಮಾ, ಜೆಎನ್ಯು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಪುರುಷೋತ್ತಮ ಬಿಳಿನೆಲೆ, ವಿಶ್ರಾಂತ ಪ್ರಾಂಶುಪಾಲರಾದ ಎಂ ಪ್ರೊಫೆಸರ್ ಬಾಲಚಂದ್ರ ಗೌಡ, ಮಿತ್ರಪ್ರಭಾ ಹೆಗ್ಡೆ, ಪತ್ರಕರ್ತ ತಾರನಾಥ್ ಕಾಪಿಕಾಡ್, ಪ್ರಾಧ್ಯಾಪಕರಾದ ಡಾಕ್ಟರ್ ಐವನ್ ಪಿಂಟು, ಪ್ರವೀಣ್ ಕೆ, ವಸಂತಿ ಸೇರಿದಂತೆ ಮತ್ತಿತರರು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು.